ಭಾರತದಲ್ಲಿ ಲಿಂಗ ತಾರತಮ್ಯವು ಏರುತ್ತಲೇ ಇದೆ. ಅದು ಸಾಮಾಜಿಕವಾಗಿ ಮಾತ್ರವಲ್ಲ, ಹುಟ್ಟು ಸಂಖ್ಯೆಯಲ್ಲೂ ಸಾಗಿದೆ. 2025ರ 146 ದೇಶಗಳ ಲಿಂಗ ತಾರತಮ್ಯ ಪಟ್ಟಿಯಲ್ಲಿ ಭಾರತವು 131ನೇ ಸ್ಥಾನದಲ್ಲಿದೆ. WEF ವಿಶ್ವ ಹಣಕಾಸು ಸಂಸ್ಥೆಯು 2025ನೇ ಸಾಲಿನ ಲಿಂಗ ತಾರತಮ್ಯ ಸೂಚ್ಯಂಕವನ್ನು ಹೊರಗಿಟ್ಟಿದ್ದು, ಭಾರತವು ಮತ್ತೆ 2 ಸ್ಥಾನ ಕೆಳಕ್ಕೆ ಜಾರಿದೆ. ಐರ್ಲೆಂಡ್ ದೇಶವು ಸತತ 16ನೇ ವರ್ಷ ಲಿಂಗ ತಾರತಮ್ಯವಿಲ್ಲದ ಅಗ್ರ ದೇಶವಾಗಿ ಮುಂದುವರೆದಿದೆ. ಅನಂತರದ ಸ್ಥಾನಗಳಲ್ಲಿ ಕ್ರಮವಾಗಿ ಫಿನ್ಲ್ಯಾಂಡ್, ನಾರ್ವೆ, ಬ್ರಿಟನ್, ನ್ಯೂಜಿಲೆಂಡ್ ದೇಶಗಳು ಇದೆ. ಭಾರತವು ದಕ್ಷಿಣ ಏಷ್ಯಾದಲ್ಲೇ ಅತಿ ಕಳಪೆ ಅಂಕ 64.1% ಪಡೆದು ಕೆಳಕುಸಿದಿದೆ. ಆರ್ಥಿಕ ಪಾಲ್ಗೊಳ್ಳುವಿಕೆ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಸಮಾನ ಅವಕಾಶ ಇದೆಯೇ? ಜೀವನ ಮಟ್ಟ ಮತ್ತು ಆಯುಷ್ಯ ಇವುಗಳನ್ನೆಲ್ಲ ಪರಿಗಣಿಸುವುದಲ್ಲದೆ ಎಷ್ಟು ಗಂಡಸರಿಗೆ ಎಷ್ಟು ಹೆಂಗಸರಿದ್ದಾರೆ ಎನ್ನುವುದನ್ನು ಲೆಕ್ಕಕ್ಕೆ ತೆಗೆದುಕೊಂಡು ಸೂಚ್ಯಂಕವನ್ನು ನೀಡಲಾಗುತ್ತದೆ. ಬ್ಯೂರೋ ರಿಪೋರ್ಟ್, V4 News, ದಿಲ್ಲಿ. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers, near Sharavu Ganapati Temple, Mangaluru.